ನಾಳೆಯ ಉಪಚುನಾವಣೆಯ ಫಲಿತಾಂಶ ಬಿಜೆಪಿಯ ಪರ ಬರಲಿದ್ದು ರಾಜ್ಯದ ಜನರಿಗೆ ಆಶಾದಾಯಕವಾಗಲಿದೆ ಮತ್ತು ಕಾಂಗ್ರೆಸ್ ಪಾಲಿಗೆ ನಿರಾಶೆಯ ಫಲಿತಾಂಶ ಆಗಲಿದೆ ಎಂದು ಸಚಿವ ಸುನೀಲ್ ಕುಮಾರ್ ಭವಿಷ್ಯವನ್ನು ನುಡಿದಿದ್ದಾರೆ. ಉಡುಪಿಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವರು ಉಪಚುನಾವಣೆಯ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದು ಮುಂದಿನ ಚುನಾವಣೆಯ ದಿಕ್ಸೂಚಿ ಅಲ್ಲ ಎಂದು ಹೇಳುವ ಮೂಲಕ ಪ್ರಾರಂಭದಲ್ಲೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ನಾವು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಎರಡೂ ಕಡೆ ನಮ್ಮ ಗೆಲುವು ನಿಶ್ಚಿತ ಮತ್ತು ನಾಳೆಯ ಫಲಿತಾಂಶ ಮುಂದೆ ಬರಲಿರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ದಿಕ್ಸೂಚಿಯಾಗಲಿದೆ. ರಾಜ್ಯದ ಜನ ಬಿಜೆಪಿಯ 2 ವರ್ಷದ ಆಡಳಿತ ಮೆಚ್ಚಿ ಮತವನ್ನು ಹಾಕಿದ್ದು ಎರಡೂ ಕಡೆ ನಮ್ಮ ಪರ ಫಲಿತಾಂಶ ಬರಲಿದೆ ಎಂದು ಹೇಳಿದರು. ಇನ್ನು ಶುಕ್ರವಾರ ನಿಧನರಾದ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಒಂದು ನಿಧನ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಎಂದು ಸುನಿಲ್ ಸಂತಾಪವನ್ನು ಸೂಚಿಸಿದರು. ನಾಳೆ ಬಿಜೆಪಿ ಪರವಾದಂಥ ಫಲಿತಾಂಶ ಬರುತ್ತೆ ಎನ್ನುವಂಥ ನಿಶ್ಚಿತವಾದಂಥ ನಿರೀಕ್ಷೆನೆಲ್ಲ ನಾವಿದ್ದೇವೆ. ಆ ಚುನಾವಣೆಯಲ್ಲಿ ನಾನು ಸ್ವತಃ ಕೆಲಸವನ್ನು ಮಾಡಿದ್ದೇನೆ. ಹಾನಗಲ್ ಮತ್ತು ಸಿಂದಗಿ ಎರಡೂ ಚುನಾವಣೆಗಳಲ್ಲಿ ಮಾನ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಚುನಾವಣೆಯನ್ನು ಪಕ್ಷ ಎದುರಿಸಿದೆ. ಪಕ್ಷದ ಕಾರ್ಯಕರ್ತರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಪರವಾದಂಥ ಒಲವು ವ್ಯಕ್ತ ಆಗ್ತಾ ಇತ್ತು. ನಾಳೆಯ ಫಲಿತಾಂಶ ಕಾಂಗ್ರೆಸ್ನ ಪಾಲಿಗೆ ನಿರಾಶೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ರಾಜ್ಯದ ಪಾಲಿಗೆ ನಾಳೆಯ ಫಲಿತಾಂಶ ಆಶಾದಾಯಕ, ಬಿಜೆಪಿ ಪರವಾದಂಥ ಫಲಿತಾಂಶ ನಿಶ್ಚಿತವಾಗಿ ನಾಳೆ ಬರಲಿಕ್ಕಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಘೋಷಣೆ ಆಗ್ತಿದ್ದಂತೆಯೇ ಪರೋಕ್ಷವಾಗಿ ಸೋಲನ್ನು ಒಪ್ಕೊಂಡಿದ್ದಾರೆ. ಅಂದರೆ ಇದು ದಿಕ್ಸೂಚಿ ಅಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದರು. ಅಂದರೆ ಅದರ ಅರ್ಥ ತಾವು ಸೋಲ್ತೀವಿ ಎನ್ನುವಂಥದ್ದನ್ನು ಅವ್ರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಆದರೆ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತು ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಚುನಾವಣೆಗಳಿಗೆ ಇದು ದಿಕ್ಸೂಚಿ ಆಗುತ್ತೆ. ಈ 3 ತಿಂಗಳ ಆಡಳಿತಾವಧಿ ಮತ್ತು ಕಳೆದ 2 ವರ್ಷದ ಆಡಳಿತವನ್ನು ಮೆಚ್ಚಿ ಕರ್ನಾಟಕದ ಜನ ನಮ್ಮ ಪರವಾದಂಥ ತೀರ್ಪನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಾವಿದೆ. ಪುನೀತ್ ಅವರ ನಿಧನ ಇಡೀ ರಾಜ್ಯಕ್ಕೆ ತುಂಬಲಾರುವಂಥ ನಷ್ಟ. ಸರ್ಕಾರ ತಮ್ಮ ಅಂತ್ಯಕ್ರಿಯೆಯಲ್ಲಿ ಎಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡು ಶ್ರದ್ಧಾಂಜಲಿಯನ್ನು ಕೊಡಬೇಕು, ಆ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಅವರ ಸೇವೆಯನ್ನು ಮತ್ತು ಸರ್ಕಾರದ ಎಲ್ಲ ಜಾಹೀರಾತುಗಳಲ್ಲಿ ಅವರು ಉಚಿತವಾಗಿ ಪಾಲ್ಗೊಂಡಿದ್ದರಿಂದ ಸರ್ಕಾರ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋದನ್ನು ಮುಂದೆ ಸರ್ಕಾರ ತೀರ್ಮಾನ ಮಾಡುತ್ತೆ.